ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ನಿಮಗೆಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ಮೊದಲಿಗೆ ನಾವು ದೇವರ ವಾಕ್ಯವನ್ನು ಆಲಿಸೋಣ. ಲೂಕ ಅಧ್ಯಾಯ 4 ವಾಕ್ಯ 16ರಿಂದ. ಯೇಸು ಸ್ವಾಮಿ ತಾವು ಬೆಳೆದ ಊರಾದ ನಜರೇತಿಗೆ ಬಂದರು. ವಾಡಿಕೆಯ ಪ್ರಕಾರ ಸಾಬ್ಬತ್ ದಿನ ಪ್ರಾರ್ಥನಾ ಮಂದಿರಕ್ಕೆ ಹೋದರು. ಅಲ್ಲಿ ಪವಿತ್ರ ಗ್ರಂಥವನ್ನು ಓದುವುದಕ್ಕೆ ಅವರು ಎದ್ದು ನಿಂತಾಗ ಪ್ರವಾದಿ ಯೆಶಾಯನ ಗ್ರಂಥದ ಸುರುಳಿಯನ್ನು ಅವರ ಕೈಗೆ ಕೊಟ್ಟರು. ಅದನ್ನು ಬಿಚ್ಚಿದಾಗ ಈ ಕೆಳಗಿನ ವಚನಗಳು ಯೇಸುವಿನ ಕಣ್ಣಿಗೆ ಬಿದ್ದವು. ದೇವರಾತ್ಮ ನನ್ನ ಮೇಲಿದೆ, ದೀನದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ಅವರೆನ್ನನ್ನು ಅಭಿಷೇಕಿಸಿದ್ದಾರೆ. ಬಂಧಿತರಿಗೆ ಬಿಡುಗಡೆಯನ್ನು, ಅಂಧರಿಗೆ ದೃಷ್ಟಿದಾನವನ್ನು ಪ್ರಕಟಿಸಲು, ಶೋಷಿತರಿಗೆ ಸ್ವಾತಂತ್ರ್ಯ ನೀಡಲು ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಸಾರಲು ಅವರು ನನ್ನನ್ನು ಕಳುಹಿಸಿದ್ದಾರೆ. ಈ ವಾಕ್ಯವನ್ನು ಓದಿ ಸುರುಳಿಯನ್ನು ಸುತ್ತಿ ಪ್ರಾರ್ಥನಾ ಮಂದಿರದ ಸೇವಕನ ಕೈಗಿತ್ತು ಯೇಸು ಕುಳಿತುಕೊಂಡರು. ಅಲ್ಲಿದ್ದ ಎಲ್ಲರ ಕಣ್ಣುಗಳು ಅವರ ಮೇಲೆಯೇ ನಾಟಿದ್ದವು. ಆಗ ಯೇಸು, ನೀವು ಈ ಪವಿತ್ರ ವಾಕ್ಯವನ್ನು ಕೇಳುತ್ತಿದ್ದ ಹಾಗೆಯೇ ಅದು ಇಂದು ನೆರವೇರಿತು ಎಂದು ವಿವರಿಸಲಾರಂಭಿಸಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಸಂತ ಲೂಕನು ಬರೆದಂಥ ಶುಭ ಸಂದೇಶದ ಆರಂಭದ ಪ್ರಭು ಯೇಸು ಸ್ವಾಮಿಯ ಬಹಿರಂಗ ಜೀವನದ ಬಗ್ಗೆ ನಾವು ಆಲಿಸಿದೆವು. ಯೇಸು ಸ್ವಾಮಿ ತಮ್ಮ ಬಹಿರಂಗ ಜೀವನವನ್ನು ತಮ್ಮ ಸ್ವಂತ ಊರಲ್ಲೇ ಆರಂಭಿಸುತ್ತಾರೆ ಎಂಬುದನ್ನು ನಾವು ಇವತ್ತಿನ ಶುಭ ಸಂದೇಶದಲ್ಲಿ ಆಲಿಸಿದೆವು. ನಜರೇತಿಗೆ ಬರ್ತಾರೆ. ಅಲ್ಲಿ ಯೇಸು ಸ್ವಾಮಿ ತಮ್ಮ ಆರಂಭದ ವಾಕ್ಯ ಪ್ರಬೋಧನೆಯ ಆ ಒಂದು ಘಟನೆಯನ್ನು ಇವತ್ತಿನ ಶುಭ ಸಂದೇಶದಲ್ಲಿ ವಿವರಿಸಿದ್ದಾರೆ. ಯೇಸು ಸ್ವಾಮಿ ತಮ್ಮ ಸ್ವಗ್ರಾಮಕ್ಕೆ ಬರ್ತಾರೆ. ಅಲ್ಲಿ ಅವರು ದೇವರ ವಾಕ್ಯವನ್ನು ಇವತ್ತಿನ ಶುಭ ಸಂದೇಶದಲ್ಲಿ ಕೇಳಿದ ಪ್ರಕಾರ ಯೆಶಾಯ ಪ್ರವಾದಿಯ ಗ್ರಂಥವನ್ನು ಅವರು ಓದಿದರು. ಅವರು ಹೇಳ್ತಾರೆ, ದೇವರ ಆತ್ಮ ನನ್ನ ಮೇಲಿದೆ, ದೀನದಲಿತರಿಗೆ ಶುಭ ಸಂದೇಶವನ್ನು ಬೋಧಿಸಲೆಂದು ಅವರೆನ್ನನ್ನು ಅಭಿಷೇಕಿಸಿದ್ದಾರೆ. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸುವಿನ ಜೀವಿತದ ಅತಿ ಮುಖ್ಯವಾದ ಒಂದು ಘಟನೆ ಶುಭ ಸಂದೇಶದ ಬೋಧನೆ ಅಥವಾ ಶುಭ ಸಂದೇಶದ ಸಾರುವಿಕೆ. ಆದ ಕಾರಣ ಈ ಶುಭ ಸಂದೇಶ ಸಾರಲಿಕ್ಕೆ ಎಲ್ಲರಿಗೆ ಸಾಧ್ಯವಿಲ್ಲ. ಯಾರೆಲ್ಲ ಪವಿತ್ರಾತ್ಮನ ವರಗಳಿವೆ, ಯಾರೆಲ್ಲ ಪವಿತ್ರಾತ್ಮರನ್ನು ಸ್ವೀಕರಿಸಿದ್ದಾರೆ, ಯಾರೆಲ್ಲ ಯೇಸುಸ್ವಾಮಿಯ ನಾಮದಲ್ಲಿ ದೀಕ್ಷಾಸ್ಥಾನ ಪಡೆದಿದ್ದಾರೆ, ಯಾರೆಲ್ಲ ಯೇಸುಸ್ವಾಮಿಯಲ್ಲಿ ವಿಶ್ವಾಸ ಇಟ್ಟಿದ್ದಾರೆ, ಅಂಥವರಿಗೆ ಮಾತ್ರ ಈ ಪವಿತ್ರಾತ್ಮರ ವಿಶೇಷ ಆಶೀರ್ವಾದ ಲಭಿಸುತ್ತೆ. ನಮಗೊತ್ತು, ಯೇಸುಸ್ವಾಮಿಯ ದೀಕ್ಷಾಸ್ಥಾನದಲ್ಲಿ ಪವಿತ್ರಾತ್ಮರ ಆಗಮನವಾಗುತ್ತೆ. ಆ ಪವಿತ್ರಾತ್ಮರ ಮುಖಾಂತರ ಯೇಸುಸ್ವಾಮಿ ದೇವರ ಶಕ್ತಿಯಿಂದ ತುಂಬುತ್ತಾರೆ ಎಂಬುದಾಗಿ ಆ ಯೇಸುಸ್ವಾಮಿಯ ದೀಕ್ಷಾಸ್ಥಾನದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ವಾಣಿ ಕೇಳುತ್ತೆ, ಪವಿತ್ರಾತ್ಮರು ಕೂಡ ಬರ್ತಾರೆ. ಅಂದರೆ ಇಡೀ ತ್ರಿತ್ವವೇ ಯೇಸುಸ್ವಾಮಿಯ ಆ ದೀಕ್ಷಾಸ್ಥಾನದ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ದೀಕ್ಷಾಸ್ಥಾನದ ಸಮಯದಲ್ಲಿ ಅಲ್ಲಿ ಬರ್ತಾರೆ. ಪಿತ, ಸುತ ಮತ್ತು ಪವಿತ್ರಾತ್ಮರು 3 ಮಂದಿ ಕೂಡ ಆ ಒಂದು ಯೇಸುಸ್ವಾಮಿಯ ದೀಕ್ಷಾಸ್ಥಾನದಲ್ಲಿ ಹಾಜರಿರ್ತಾರೆ. ಈ ಸಂದರ್ಭದಲ್ಲಿ ಪಾರಿವಾಳದ ರೂಪದಲ್ಲಿ ಪವಿತ್ರಾತ್ಮರು ಯೇಸುಸ್ವಾಮಿಯ ಮೇಲೆ ಬಂದರು.
ಆ ಮುಖಾಂತರ ಯೇಸು ಸ್ವಾಮಿಗೆ ಶುಭ ಸಂದೇಶ ಸಾರಲಿಕ್ಕೆ ಹೆಚ್ಚು ಶಕ್ತಿ ಬಂತು, ಅಥವಾ ಅಲ್ಲಿಂದ ಅವರಿಗೆ ಪ್ರೇರಣೆ ಸಿಕ್ಕಿತು ಎಂಬುದಾಗಿ ಈ ವಾಕ್ಯದ ಮುಖಾಂತರ ನಾವು ತಿಳಿಬಹುದು. ಆದ ಕಾರಣ ಯೇಸು ಸ್ವಾಮಿ ಹೇಳ್ತಾರೆ, ದೇವರ ಆತ್ಮ ನನ್ನ ಮೇಲಿದೆ. ಆದ ಕಾರಣ ದೇವರ ಆತ್ಮ ನನ್ನ ಮೇಲಿದೆ. ಆದ ಕಾರಣ ಆತ್ಮ ಬಂದ ಮೇಲೆ ನಾನು ಸುಮ್ಮನೆ ಕೂಡಲಿಕ್ಕೆ ಆಗೋಲ್ಲ, ಬದಲಾಗಿ ನಾನು ಶುಭ ಸಂದೇಶವನ್ನು ಸಾರಬೇಕು. ಇದೇ ಯೇಸು ಸ್ವಾಮಿ ಜೀವಿತದ ಮುಖ್ಯವಾದ ಉದ್ದೇಶ, ಶುಭ ಸಂದೇಶ. ಹೀಗೆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಯೋಜನೆ ಇದೆ. ಯೇಸು ಸ್ವಾಮಿ ಜೀವನದಲ್ಲಿ ಕೂಡ ಮುಖ್ಯವಾದ ಯೋಜನೆ ಇದೇ ಆಗಿತ್ತು. ಒಂದು ಗುರಿ ಅಂತ ಇತ್ತು ಅವರಿಗೆ, ಒಂದು ಧ್ಯೇಯ ಇತ್ತು, ಒಂದು ರೀತಿ ಅಥವಾ ವಾಕ್ಯವನ್ನು ಸಾರುವಂಥ ಒಂದು ರೀತಿ ಯೇಸು ಸ್ವಾಮಿಯಲ್ಲಿತ್ತು. ಮಾತ್ರವಲ್ಲ, ಅದನ್ನು ಹೇಗೆಲ್ಲ ನಾನು ಯೋಜಿಸುವಂಥದ್ದು, ಹೇಗೆಲ್ಲ ನಾನು ಇತರಿಗೆ ಸಾರಬಹುದು ಎಂಬುದು ಒಂದು ಯೋಜನೆ ರೀತಿಯಲ್ಲಿ ಯೇಸು ಸ್ವಾಮಿ ಈ ವಾಕ್ಯವನ್ನು ಸಾರಲಿಕ್ಕೆ ಆರಂಭ ಪಡ್ತಾರೆ. ಯೇಸು ಸ್ವಾಮಿಯ ಜೀವನದ ಮುಖ್ಯವಾದ ಒಂದು ಗುರಿ ಅಂದರೆ ರಕ್ಷಣೆ. ಇಡೀ ಪ್ರಪಂಚ ರಕ್ಷಣೆ ಹೊಂದಬೇಕು. ಕೇವಲ ಕೆಲವರು ಮಾತ್ರವಲ್ಲ, ಇಡೀ ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ರಕ್ಷಣೆ ಹೊಂದಬೇಕು. ಅದಕ್ಕಾಗಿ ಯೇಸು ಸ್ವಾಮಿ ಈ ಧರೆಗೆ ಬಂದರು. ಅದಕ್ಕಾಗಿ ಅವರು ಹೇಳ್ತಾರೆ, ದೇವರ ಆತ್ಮ ನನ್ನ ಮೇಲಿದೆ, ದೀನ ದಲಿತರಿಗೆ ಶುಭ ಸಂದೇಶವನ್ನು ಸಾರಲಿಕ್ಕೆ ಅವರು ನನ್ನನ್ನು ಅಭಿಷೇಕಿಸಿದ್ದಾರೆ. ಅಂದರೆ ಇದು ಕೇವಲ ಕೆಲವರಿಗೆ ಮಾತ್ರ ವಾಕ್ಯವಲ್ಲ, ಈ ವಾಕ್ಯ ಎಲ್ರಿಗೆ ಸಿಗಬೇಕು. ಈ ವಾಕ್ಯದಿಂದ ಎಲ್ಲರಲ್ಲಿ ಪರಿವರ್ತನೆ ಆಗಬೇಕು. ಈ ವಾಕ್ಯದ ಮುಖಾಂತರ ಎಲ್ಲರೂ ನಿಜವಾದ ದೇವರನ್ನು ತಿಳಿಬೇಕು ಎಂಬುದೇ ಈ ವಾಕ್ಯದ ಮುಖ್ಯವಾದ ಸಂದೇಶ. ಆದ ಕಾರಣ ಯೇಸು ಸ್ವಾಮಿ ಇಲ್ಲಿ ತನ್ನ ಮಾತನ್ನು ಮತ್ತೆ ದೃಢಪಡಿಸ್ತಾರೆ, ದೇವರ ಆತ್ಮ ನನ್ನ ಮೇಲಿದೆ. ಆದ ಕಾರಣ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಇಲ್ಲಿಗೆ ಬಂದಿಲ್ಲ, ಈ ಗುಡಿಗೆ ಬಂದಿಲ್ಲ, ಈ ಪ್ರಾರ್ಥನೆ ಸ್ಥಳಕ್ಕೆ ಬಂದಿಲ್ಲ, ಬದಲಾಗಿ ದೇವರ ಆತ್ಮ ನನ್ನ ಮೇಲೆ ಇದ್ದುದರಿಂದ, ದೇವರ ಕರುಣೆ ನನ್ನ ಮೇಲೆ ಇದ್ದುದರಿಂದ, ದೇವರ ಒಂದು ಪ್ರೇರಣೆ ನನಗೆ ಕೊಟ್ಟದ್ದರಿಂದ ನಾನಿಲ್ಲಿ ವಾಕ್ಯ ಸ್ಥಳಕ್ಕೆ ಬಂದಿದ್ದೇನೆ. ಆದ ಕಾರಣ ದೇವರ ಆತ್ಮ ನನ್ನ ಮೇಲಿದೆ. ಆದ ಕಾರಣ ನಾನೀಗ ಎಲ್ಲರಿಗೆ ಶುಭ ಸಂದೇಶವನ್ನು ಸಾರಬೇಕು. ಯೇಸು ಸ್ವಾಮಿಯ ಬಹಿರಂಗ ಜೀವನದಲ್ಲಿ ನೋಡ್ತಾ ಇದ್ದೇವೆ, ಅವರು ಕೇವಲ ಕೆಲವು ಮಂದಿಗೆ ಮಾತ್ರ ದೇವರ ವಾಕ್ಯ ಬೋಧನೆ ಮಾಡಿದಲ್ಲ, ಬದಲಾಗಿ ಯಾರೆಲ್ಲ ಇಚ್ಛೆಯಿಂದ ಅವರ ಬಳಿಗೆ ಬರ್ತಾರೆ, ಯಾರೆಲ್ಲ ಸ್ವ ಆಸಕ್ತಿಯಿಂದ ಅವರ ಬಳಿಗೆ ಬರ್ತಾರೆ, ಅವರೆಲ್ಲರಿಗೂ ಯೇಸು ಸ್ವಾಮಿ ಈ ಶುಭ ಸಂದೇಶವನ್ನು ಸಾರ್ತಾರೆ. ಆದ ಕಾರಣ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ದೀನ ದಲಿತರಿಗೆ ಶುಭ ಸಂದೇಶ. ಅವರಿಗೆಲ್ಲ ತುಂಬ ತಿಳಿದವರಿಗೆಲ್ಲ. ಅದಕ್ಕಾಗಿ ಮತ್ತೆ ಅಧ್ಯಾಯ 5 ನೋಡ್ತಾ ಇದ್ದೇವೆ, ಬಡವರು ಭಾಗ್ಯವಂತರು. ಯಾರೆಲ್ಲ ದೇವರಲ್ಲಿ ವಿಶ್ವಾಸವನ್ನು ಕಂಡುಕೊಳ್ತಾರೆ, ಯಾರೆಲ್ಲ ವಿಶ್ವಾಸದಿಂದ ಬದುಕ್ತಾರೆ, ಅವರು ಭಾಗ್ಯವಂತರು. ಹಾಗೆಯೇ ಇಲ್ಲಿ ಕೂಡ ದೀನ ದಲಿತರು, ಬಡವರಿಗೆ, ಸಾಮಾನ್ಯರಿಗೆ, ಏನೊಂದು ತಿಳಿಯದವರಿಗೆ, ಸಾಮಾನ್ಯ ಪ್ರಜೆಗಳಿಗೆ ಶುಭ ಸಂದೇಶ ಬೋಧನೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಈ ವಾಕ್ಯದ ಮುಖಾಂತರ ನಮಗೆ ಹೇಳ್ತಾ ಇದ್ದಾರೆ. ಆದ ಕಾರಣ ಯೇಸು ಸ್ವಾಮಿಯ ಜೀವಿತಾವಧಿಯನ್ನು ನೋಡ್ತಾ ಇದ್ದೇವೆ. ಅವರು ಬಡವರಿಗೆ ಕೂಡ ವಾಕ್ಯ ಬೋಧಿಸಿದರು, ಪಾಪಿಗಳೊಂದಿಗೆ ಬೆರೆದ್ರು, ಮಾತ್ರವಲ್ಲ ಅವರಿಗೆ ವಾಕ್ಯ ಬೋಧಿಸಿದರು. ಯಾರೆಲ್ಲ ಸಮಾಜದಿಂದ ದೂರ ಆಗಿದ್ದಾರೆ, ಯಾರೆಲ್ಲ ಸಮಾಜದಿಂದ ಶೋಷಿಸಲ್ಪಟ್ಟಿದ್ದಾರೆ, ಅವರಿಗೂ ಕೂಡ ಅವರು ಶುಭ ಸಂದೇಶವನ್ನು ಸಾರಿದರು. ಆದ ಕಾರಣ ಅವರ ವಾಕ್ಯ ಕೇವಲ ಒಂದು ಪಂಗಡದ ಜನರಿಗೆ ಮಾತ್ರವಲ್ಲ. ನಿಜವಾಗಿ ಯೇಸು ಸ್ವಾಮಿ ಒಬ್ಬ ಯಹೂದಿಯಾಗಿದ್ದರು, ಅವರು ಯಹೂದಿಯವರಿಗೆ ಮಾತ್ರ ವಾಕ್ಯ ಸಾರಬೇಕಿತ್ತು. ಆದರೂ ಹಾಗೆ ಮಾಡಿಲ್ಲ, ಬದಲಾಗಿ ಎಷ್ಟೆಲ್ಲ ಜನರು ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಕಂಡು ಬಂದರು, ಅವರೆಲ್ಲರಿಗೂ ಈ ಶುಭ ಸಂದೇಶವನ್ನು ಸಾರಿದರು. ಆದ ಕಾರಣ ಪ್ರತ್ಯೇಕವಾಗಿ ವಿಧೇಯರೊಂದಿಗೆ, ಯಾರೆಲ್ಲ ಬಡವರಿದ್ದಾರೆ, ವಿಧೇಯರಿದ್ದಾರೆ, ಯಾರೆಲ್ಲ ಪಾಪದಲ್ಲಿದ್ದಾರೆ, ಸುಂಕಗಾರರಿದ್ದಾರೆ, ಅವರೆಲ್ಲರಿಗೆ ಅವರು ಶುಭ ಸಂದೇಶವನ್ನು ಸಾರಿದ್ರು ಮಾತ್ರವಲ್ಲ, ಅವರನ್ನು ಕೂಡ ಅವರು ಪರಿವರ್ತಿಸಿದರು. ಅವರಿಗೂ ಕೂಡ ದೇವರ ಆ ಸ್ವರ್ಗದ ಹಾದಿಯನ್ನು ಅವರು ತೋರಿಸಿಕೊಟ್ರು. ಆದ ಕಾರಣ ಅವರ ಕೆಲಸ ದೀನ ದಲಿತರಿಗೆ ಶುಭ ಸಂದೇಶವನ್ನು ಸಾರಲಿಕ್ಕೆ, ಯಾರಿಗೆಲ್ಲ ಅದರ ಅಗತ್ಯ ಎಂಬುದಾಗಿ ತಿಳಿಯುತ್ತದೋ ಅಂಥವರಿಗೆ ಶುಭ ಸಂದೇಶ ಬೋಧನೆ ಮಾಡಲಿಕ್ಕೆ ಯೇಸು ಸ್ವಾಮಿ ಈ ಧರೆಗೆ ಬಂದರು. ಎರಡನೇದಾಗಿ, ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಯೇಸು ಸ್ವಾಮಿ ಹೇಳುವಂಥ ಮಾತು, ಅಂಧರಿಗೆ ದೃಷ್ಟಿದಾನವನ್ನು ಅಥವಾ ಬಂಧಿತರಿಗೆ ಬಿಡುಗಡೆಯನ್ನು ಕೊಡಲಿಕ್ಕೆ ಕೂಡ ನಾನಿಲ್ಲಿ ಬಂದಿದ್ದೇನೆ. ಕೇವಲ ದೀನದಲಿತರಿಗೆ ಶುಭ ಸಂದೇಶವನ್ನು ಸಾರಲಿಕ್ಕೆ ಮಾತ್ರವಲ್ಲ, ಬಂಧಿತರಿಗೆ ಬಿಡುಗಡೆಯನ್ನು ಕೊಡಲಿಕ್ಕೆ ಕೂಡ ನಾನಿಲ್ಲಿಗೆ ಬಂದಿದ್ದೇನೆ. ನಮ್ಮ ಸುತ್ತಮುತ್ತ ನಾವು ನೋಡ್ತಾ ಇದ್ದೇವೆ, ಅನೇಕ ಜನರು ಬೇರೆ ಬೇರೆ ರೀತಿಯ ಬಂಧನದಲ್ಲಿ ಬಂಧಿತರಾಗಿದ್ದಾರೆ. ಪ್ರತ್ಯೇಕವಾಗಿ ನಾವು ಬಂಧನದಲ್ಲಿರುವಂತಂದ್ರೆ ಅಂದರೆ ಜೈಲಲ್ಲಿರುವವರು ಎಂಬುದಾಗಿ ನಾವು ಭಾವಿಸ್ತೇವೆ. ಜೈಲಲ್ಲಿದ್ದವರು, ಅವರಿಗೆ ಬಿಡುಗಡೆ ಮಾಡಲಿಕ್ಕೆ ಯೇಸು ಸ್ವಾಮಿಯಲ್ಲಿ ಬಂದಿದ್ದಾರೆ ಎಂಬುದಾಗಿ ನಾವು ಭಾವಿಸ್ತೇವೆ.
ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಇವತ್ತು ಕೇವಲ ಜೈಲಲ್ಲಿರುವವರಿಗೆ ಮಾತ್ರವಲ್ಲ, ಬದಲಾಗಿ ಬೇರೆ ಬೇರೆ ಗುಣಗಳಿಂದ, ಕೆಟ್ಟ ಗುಣಗಳಿಂದ ಬಂಧಿತರವರಿಗೆ, ಕೆಟ್ಟ ಅಭ್ಯಾಸಗಳಲ್ಲಿ ಬಂಧಿತರಾದವರಿಗೆ ಬಿಡುಗಡೆ ಮಾಡಲಿಕ್ಕೆ ಯೇಸು ಸ್ವಾಮಿ ಬಂದರು. ಯೇಸು ಸ್ವಾಮಿಯ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ಸೈತಾನನಿಂದ ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು ಅವರು ಬಿಡುಗಡೆ ಮಾಡಿದರು. ಬೇರೆ ಬೇರೆ ದುರಾಭ್ಯಾಸಗಳಲ್ಲಿ ಮಗ್ನರಾಗಿದ್ದವರನ್ನು ಕೂಡ ಯೇಸು ಸ್ವಾಮಿ ಬಿಡುಗಡೆಗೊಳಿಸಿದರು. ಬೇರೆ ಬೇರೆ ಸಮಸ್ಯೆಯಲ್ಲಿ ಸಿಲುಕಿದವರನ್ನು ಕೂಡ ಯೇಸು ಸ್ವಾಮಿ ದೂರ ಮಾಡಿದರು. ಅಂದರೆ ಅಂಥ ಬಂಧನದಲ್ಲಿ, ಸೈತಾನನ ಬಂಧನದಲ್ಲಿ ಆಗಿರ್ಬೋದು, ಪಾಪ ಎಂಬ ಬಂಧನದಲ್ಲಿ ಆಗಿರ್ಬೋದು, ಕತ್ತಲೆ ಎಂಬ ಬಂಧನದಲ್ಲಿ ಆಗಿರ್ಬೋದು, ಅಂಥ ಬಂಧನದಲ್ಲಿ ಬಂಧಿತರಾದವರನ್ನು ಬಿಡುಗಡೆ ಮಾಡಲಿಕ್ಕೆ ಯೇಸು ಸ್ವಾಮಿ ಈ ಧರೆಗೆ ಬಂದರು. ಅದೇ ಅವರ ಜೀವನದ ಮುಖ್ಯವಾದ ಉದ್ದೇಶ. ಯಾಕಂದರೆ ದೇವರ ಸಾಮ್ರಾಜ್ಯವನ್ನು ಎಲ್ಲರಿಗೆ ಸಾರಲಿಕ್ಕೆ ಅವರು ಬಂದದ್ದು. ಇದು ಕೇವಲ ಕೆಲವರಿಗೆ ಮಾತ್ರವಲ್ಲ, ಇಡೀ ಸಮುದಾಯಕ್ಕೆ ಅದು ಸಿಗಬೇಕು, ಎಲ್ಲ ಜನರಿಗೆ ಅದು ಸಿಗಬೇಕು. ಆದ ಕಾರಣ ಯೇಸು ಸ್ವಾಮಿ ಇಲ್ಲಿ ಬಂಧನ ಅಂತ ಹೇಳಿದ್ರೆ ಕೆಲವರನ್ನು ಮಾತ್ರ ಅವರು ಬಂಧನದಲ್ಲಿ ಬಿಡುಗಡೆ ಮಾಡೋದಲ್ಲ, ಬದಲಾಗಿ ಯಾರೆಲ್ಲ ಯೇಸು ಸ್ವಾಮಿ ಮೇಲೆ ವಿಶ್ವಾಸ ಇಟ್ಟು ಅವರ ಬಳಿಗೆ ಬಂದರು, ಅಲ್ಲ ಯಾರಿಗೆಲ್ಲ ಅವರ ಅನುಭವ ಆಯಿತು, ಅವರೆಲ್ಲರಿಂದ ಯೇಸು ಸ್ವಾಮಿ ಅವರ ಬಂಧನದಿಂದ ಅವರಿಗೆ ಬಿಡುಗಡೆ ಮಾಡ್ತಾರೆ. ಮೂರನೇ ಮಾತು ಹೇಳುವಂಥದ್ದು, ಯೇಸು ಸ್ವಾಮಿ ಹೇಳುವಂಥದ್ದು, ಅಂಧರಿಗೆ ದೃಷ್ಟಿದಾನವನ್ನು ದಯಪಾಲಿಸಲು ಪ್ರಕಟಿಸಲು ನಾನಿಲ್ಲಿಗೆ ಬಂದಿದ್ದೇನೆ. ಇಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಅಂಧರು ಅಂದರೆ ಕೇವಲ ದೃಷ್ಟಿನ ಕೊರತೆ ಇದ್ದವರು ಮಾತ್ರವಲ್ಲ. ನಾವು ನೋಡ್ತಾ ಇದ್ದೀವಿ, ಯೇಸುವಿನ ಬಹಿರಂಗ ಜೀವನದಲ್ಲಿ ಅನೇಕ ಜನರನ್ನು ಅವರು ಮುಟ್ಟಿದ್ರು, ಅನೇಕ ಜನರನ್ನು ಅವರು ಗುಣಪಡಿಸಿದ್ರು. ಪ್ರತ್ಯೇಕವಾಗಿ ದೃಷ್ಟಿ ಇಲ್ಲದವರಿಗೆ ಅವರು ದೃಷ್ಟಿ ಕೊಟ್ಟರು, ಮಾತಿನ ಮುಖಾಂತರ ದೃಷ್ಟಿ ಕೊಟ್ಟರು, ಅವರನ್ನು ಮುಟ್ಟುವ ಮುಖಾಂತರ ಅವರಿಗೆ ದೃಷ್ಟಿಯನ್ನು ಕೊಟ್ಟರು. ಹೀಗೆ ಬೇರೆ ಬೇರೆ ರೀತಿಯ ದೃಷ್ಟಿಯನ್ನು ಅವರು ಯೇಸುವನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಯೇಸು ಕೇವಲ ಅಂಧರಿಗೆ ದೃಷ್ಟಿದಾನವನ್ನು ಕೊಡ್ತೇನೆ ಎಂಬುದಾಗಿ ಹೇಳಿದ್ದು ಮಾತ್ರವಲ್ಲ, ಬದಲಾಗಿ ಬೇರೆ ಬೇರೆ ರೀತಿಯಿಂದ ದೃಷ್ಟಿಯನ್ನು ಕಳ್ಕೊಂಡವರು ಅನೇಕ ಜನರಿದ್ದಾರೆ. ಅವರಿಗೆ ದೇವರಿದ್ದಾರೆ ಎಂಬ ವಿಶ್ವಾಸನೇ ಇಲ್ಲ. ಅನೇಕ ಜನರಿದ್ದಾರೆ, ಅವರಿಗೆ ದೇವರಲ್ಲಿ ವಿಶ್ವಾಸ ಇಲ್ಲ, ಅವರ ದೇವರಿಂದ ದೂರ ಹೋಗಿದ್ದಾರೆ. ವಿಶ್ವಾಸದ ದೃಷ್ಟಿ ಕೊಡುವಂಥ ಒಂದು ವಿಷಯ, ಅಂಥವರಿಗೆ ದೃಷ್ಟಿದಾನವನ್ನು ಕೊಡಲಿಕ್ಕೆ, ಅವರಿಗೆ ಜ್ಞಾನವನ್ನು ಕೊಡಲಿಕ್ಕೆ ಯೇಸು ಸ್ವಾಮಿ ಈ ಧರೆಗೆ ಬಂದರು. ಹಾಗೆಯೇ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಮುಂದೆ ಯೇಸು ಸ್ವಾಮಿ ಹೇಳ್ತಾರೆ, ತಮ್ಮ ಶೋಷಿತರಿಗೆ ಸ್ವಾತಂತ್ರ್ಯ ನೀಡಲು ಬೇರೆ ಬೇರೆ ರೀತಿಯಿಂದ ಶೋಷಿಸಲ್ಪಟ್ಟವರು ಅನೇಕ ಜನರಿದ್ದು. ಪ್ರತ್ಯೇಕವಾಗಿ ಯೇಸು ಸ್ವಾಮಿಯ ಸಮಯದಲ್ಲಿ ಜಾತಿ ಪದ್ಧತಿ, ನಾವು ದೇವರ ಮಕ್ಕಳು, ಇವರು ಹೀನರು, ನಾವು ಉಚ್ಚ ಕುಲದವರು, ಇವರು ಕೀಳು ಕುಲದವರು, ಇಂಥ ಭಾವನೆ ಕೂಡ ಅನೇಕ ಜನರಲ್ಲಿತ್ತು. ಇಂಥ ಸಮಯದಲ್ಲಿ ಯೇಸು ಸ್ವಾಮಿ ಅಂಥ ಯಾವುದೇ ಭಾವನೆ ಇಟ್ಟುಕೊಳ್ಳದೆ ಬದಲಾಗಿ ಎಲ್ಲರೊಂದಿಗೆ ಅವರು ಬೆರೆತರು. ನಾನು ಈಗಾಗಲೇ ಹೇಳಿದೆ, ಪಾಪಿಗಳೊಂದಿಗೆ ಬೆರೆತರು, ಸುಂಕಗಾರರು, ಸಮಾಜದಿಂದ ಶೋಷಿಸಲ್ಪಟ್ಟವರು, ವಿಧವೆಯರು, ಸಮಾಜದಲ್ಲಿ ಅವರಿಗೆ ಯಾವುದೇ ಸ್ಥಾನಮಾನ ಇದ್ದಿಲ್ಲ, ಅಂಥವರೊಂದಿಗೆ ಯೇಸು ಸ್ವಾಮಿ ಬೆರೆತರು. ಮಾತ್ರವಲ್ಲ, ದೇವರ ಪ್ರೀತಿಯ ಅನುಭವವನ್ನು ಅವರು ಹಂಚಿದ್ರು. ಆದ ಕಾರಣ ಯೇಸು ಸ್ವಾಮಿ ಶೋಷಿತರಿಗೆ ಸ್ವಾತಂತ್ರ್ಯ ನೀಡಲಿಕ್ಕೆ, ಸಮಾಜದಲ್ಲಿ ಸ್ಥಾನಮಾನ ಇಲ್ಲದವರನ್ನು ಮತ್ತೆ ಸ್ಥಾನಮಾನ ಕೊಡಲಿಕ್ಕೆ, ಪಾಪಿಗಳಿಗೆ ಸಮಾಜದಲ್ಲಿ ಸ್ಥಾನ ಇದ್ದಿಲ್ಲ ಅಂಥವನ್ನು ಮತ್ತೆ ವಾಪಸ್ ಕರೆಸಿಕೊಳ್ಳುವಂಥ ಒಂದು ಉತ್ತಮವಾದ ಕೆಲಸವನ್ನು ಯೇಸು ಸ್ವಾಮಿ ಮಾಡಿದರು. ಯಾಕಂದರೆ ಅವರ ಜೀವನದ ಮುಖ್ಯವಾದ ಉದ್ದೇಶ ಶೋಷಿತರಿಗೆ ಬಿಡುಗಡೆಯನ್ನು ಕೊಡುವಂಥದ್ದು, ಅಥವಾ ಕಷ್ಟದಲ್ಲಿರುವವರಿಗೆ ಹೊಸ ಜೀವನವನ್ನು ಕೊಡುವಂಥದ್ದೇ ಯೇಸು ಸ್ವಾಮಿ ಜೀವನದ ಮುಖ್ಯವಾದ ಉದ್ದೇಶ. ಹಾಗೆಯೇ ದೇವರು ತಮ್ಮ ಜನತೆಯನ್ನು ಉದ್ಧರಿಸುವ ಕಾಲ ಬಂತೆಂದು ಸಾರಲು ಕೂಡ ಯೇಸು ಸ್ವಾಮಿ ಧರೆಗೆ ಬಂದರು. ಅಂದರೆ ದೇವರ ಆ ಒಂದು ಪ್ರೀತಿಯ ಅನುಭವವನ್ನು ಹಂಚಿಕೊಳ್ಳಲು ಯೇಸು ಸ್ವಾಮಿ ಈ ಧರೆಗೆ ಬಂದರು. ಆದುದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಇಲ್ಲಿ ಯೇಸು ಸ್ವಾಮಿ ಈ ವಾಕ್ಯವನ್ನು ಹೇಳಿದ್ರು ಮಾತ್ರವಲ್ಲ, ಅದನ್ನು ಜನರಿಗೆ ತಮ್ಮ ಮಾತಿನ ಮುಖಾಂತರ, ಬೋಧನೆ ಮುಖಾಂತರ ಅಥವಾ ಅದ್ಭುತಗಳನ್ನು ಮಾಡುವ ಮುಖಾಂತರ ಜನರಿಗೆ ತೋರಿಸಿಕೊಟ್ರು. ಆದ ಕಾರಣ ನಾನು ದೇವರಿಂದ ಬಂದಿದ್ದೇನೆ, ದೇವರ ಆತ್ಮ ನನ್ನ ಮೇಲೆ ಇದೆ. ಆದ ಕಾರಣ ದೇವರ ಆತ್ಮ ಇದ್ದಂಥ ನಾನು ಸುಮ್ಮನೆ ಕುಳಿತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ಬದಲಾಗಿ ಅದನ್ನು ಜನರ ಮಧ್ಯೆ ಬೆರೆತು ಅದನ್ನು ಅವರು ಜೀವಿಸಿ ತೋರಿಸಿದರು. ಆದುದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಇವತ್ತು ಯೇಸು ಸ್ವಾಮಿ ನನಗೆ ಮತ್ತು ನಿಮಗೂ ಕೂಡ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ನಾವು ಪ್ರತಿಯೊಬ್ಬರು ಕೂಡ ಈ ದೀಕ್ಷಾ ಸ್ಥಾನದಲ್ಲಿ ಪವಿತ್ರಾತ್ಮರನ್ನು ಪಡೆದಿದ್ದೇವೆ. ಈ ಪವಿತ್ರಾತ್ಮರು ನಮ್ಮ ಮೇಲೆ ಇದ್ದ ಕಾರಣ ನಮ್ಮಲ್ಲಿ ಕೂಡ ಇಂಥ ಒಂದು ಶ್ರೇಷ್ಠವಾದ ಒಂದು ಜವಾಬ್ದಾರಿ ಇದೆ. ನಾನು ಕೂಡ ಒಬ್ಬ ಕ್ರೈಸ್ತನಾಗಿ ನನ್ನಲ್ಲಿದ್ದಂಥ ಪವಿತ್ರಾತ್ಮರನ್ನು ಇತರರಿಗೆ ನಾನು ತೋರಿಸಬೇಕು, ಅಥವಾ ನನ್ನಲ್ಲಿದ್ದಂಥ ಪವಿತ್ರಾತ್ಮರ ಮುಖಾಂತರ ಇತರರಿಗೆ ನಾನು ಒಳ್ಳೆಯದನ್ನು ಮಾಡಬೇಕು. ಆಗ ಖಂಡಿತವಾಗಿ ನಾನೊಬ್ಬ ಒಳ್ಳೆಯ ಕ್ರೈಸ್ತನಾಗಿ ಜೀವನ ಮಾಡಲಿಕ್ಕೆ ನನ್ನಿಂದ ಸಾಧ್ಯ. ಇಲ್ಲಿ ಯೇಸು ಸ್ವಾಮಿ ಕೂಡ ಅದನ್ನೇ ಮಾಡಿದರು. ಏನು, ದೇವರಿಂದ ಅವರು ಪಡೆದರು, ಅದನ್ನು ತನ್ನಲ್ಲಿ ಇಟ್ಟುಕೊಂಡಿಲ್ಲ, ಬದಲಾಗಿ ಅವರು ಇತರಿಗೆ ಹಂಚಿದರು.
ಏನು ದೇವರಿಂದ ಪಡೆದಂಥ ಜ್ಞಾನವನ್ನು ಅವರು ತಮ್ಮಲ್ಲಿ ಇಟ್ಕೊಂಡಿಲ್ಲ, ಬದಲಾಗಿ ಎಲ್ಲ ಜನರಿಗೆ ಅವರು ಹಂಚಿಕೊಂಡರು. ಹಾಗೆಯೇ ನಾನು ಕೂಡ ನನ್ನ ಪ್ರತಿನಿತ್ಯದ ಜೀವನದಲ್ಲಿ ನನ್ನಲ್ಲಿದ್ದಂಥ ಒಂದು ಶಕ್ತಿಯನ್ನು, ನನ್ನಲ್ಲಿದ್ದಂಥ ಒಂದು ಪ್ರಾರ್ಥನೆ ಗುಣವನ್ನು, ನನ್ನಲ್ಲಿದ್ದಂಥ ಒಳ್ಳೆಯ ಗುಣವನ್ನು ಇತರಿಗೆ ತೋರಿಸಬೇಕು. ಹೀಗೆ ಯೇಸು ಸ್ವಾಮಿ ತಮ್ಮಲ್ಲಿದ್ದಂಥ ಗುಣವನ್ನು ಇತರಿಗೆ ಹಂಚಿದ್ರು. ಹಾಗೆ ನಾನು ಕೂಡ ನನ್ನ ಮಾತಿನ ಮುಖಾಂತರ, ನನ್ನ ಗುಣಗಳ ಮುಖಾಂತರ, ಒಳ್ಳೆಯ ನಡತೆಯ ಮುಖಾಂತರ ಇತರಿಗೆ ಹಂಚಲಿಕ್ಕೆ ಯೇಸು ಸ್ವಾಮಿಯ ಶಕ್ತಿ, ಪವಿತ್ರಾತ್ಮರ ಶಕ್ತಿ ನನಗೆ ಕೂಡ ತುಂಬ ಅಗತ್ಯ. ಆದುದರಿಂದ ಯೇಸು ಸ್ವಾಮಿಯ ಮಾತಿನ ಪ್ರಕಾರ ಜೀವಿಸಲಿಕ್ಕೆ ಖಂಡಿತವಾಗಿ ಅವರ ಸಹಾಯ ನಮಗೆ ತುಂಬ ಮುಖ್ಯ. ಆದರೆ ನಾವು ಕೂಡ ಪ್ರಾರ್ಥನೆಯ ವ್ಯಕ್ತಿಗಳಾಗಬೇಕು. ನನ್ನಲ್ಲಿ ಪವಿತ್ರಾತ್ಮರಿದ್ದಾರೆ ಅಂತ ಹೇಳಿ ನಾನು ಸುಮ್ಮನೆ ಕೂತ್ಕೊಂಡ್ರೆ ಆಗೋಲ್ಲ. ಬದಲಾಗಿ ನನ್ನ ವಿಶ್ವಾಸ ದಿನದಿಂದ ದಿನಕ್ಕೆ ಹೆಚ್ಚಾಗಬೇಕು. ಮಾತ್ರವಲ್ಲ, ಪ್ರತಿನಿತ್ಯ ನಾನು ಪ್ರಾರ್ಥನೆ ಮಾಡೋ ಮುಖಾಂತರ ಆ ಪವಿತ್ರಾತ್ಮರನ್ನು ನನ್ನದಾಗಿಸ್ಕೊಳ್ಬೇಕು. ಖಂಡಿತವಾಗಿ ನಮ್ಮಲ್ಲಿ ಪವಿತ್ರಾತ್ಮ ಇದ್ದಾರೆ, ಆದರೂ ಕೂಡ ಆ ಪವಿತ್ರಾತ್ಮರು ಸದಾ ನನ್ನಲ್ಲಿ ಉಳಿಬೇಕಾದರೆ ಪ್ರಾರ್ಥನೆಯ ಅಗತ್ಯ ಇದೆ, ದೇವರ ವಾಕ್ಯದ ಅಗತ್ಯ ಇದೆ. ಆ ದೇವರ ವಾಕ್ಯವನ್ನು ಆಲಿಸುತ್ತಾ ಆ ವಾಕ್ಯದ ಪ್ರಕಾರ ಜೀವಿಸಿದಾಗ ಖಂಡಿತವಾಗಿ ಯೇಸುವಿನ ಪ್ರೀತಿಯ ಮಗನಾಗಿ, ಮಗಳಾಗಿ ಬಾಳಲಿಕ್ಕೆ ನಮಗೆ ಸಾಧ್ಯ. ಆದುದರಿಂದ ಈ ದೇವರ ವಾಕ್ಯವನ್ನು ಆಲಿಸಿದಂಥ ನಾವು ಆ ವಾಕ್ಯದ ಪ್ರಕಾರ ಜೀವಿಸಲು ಬೇಕಾದಂಥ ಕೃಪಾ ವರಗಳನ್ನು ಈ ಸಮಯದಲ್ಲಿ ನಾವು ಬೇಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ತಂದೆಯಾದ ದೇವರೇ, ಆಲಿಸಿದಂಥ ವಾಕ್ಯಗಳು, ಆ ವಾಕ್ಯದಲ್ಲಿದ್ದಂಥ ವಾಗ್ದಾನಗಳನ್ನು ನನ್ನ ದಿನನಿತ್ಯದ ಜೀವನದಲ್ಲಿ ಜೀವಿಸಲು ಬೇಕಾದಂಥ ಕೃಪೆಯನ್ನು ನನಗೆ ನೀಡಿರಿ. ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಪ್ರಭು ಯೇಸು ಸ್ವಾಮಿಯ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್.